ಹಾಸನ ಜಿಲ್ಲೆ ಶ್ರವಣಬೆಳಗೊಳ ಹೋಬಳಿ ಹೊಸಕೊಪ್ಪಲು ಶಕ್ತಿ ಮಠದ ಪರಮ ಪೂಜ್ಯ ಶ್ರೀ ಬಸವೇಶ್ವರ ಚೈತನ್ಯ ಸ್ವಾಮೀಜಿ ಮತ್ತು ಬೆಂಗಳೂರು ಯಲಹಂಕ ಬಂಡೆ ಮಾರಮ್ಮ ಕ್ಷೇತ್ರದ ಧರ್ಮಾಧಿಕಾರಿ ಲೋಕೇಶ್ ಗುರೂಜಿ ಹಾಗೂ ಬೆಂಗಳೂರಿನ ದಕ್ಷಿಣ ಕಾಳಿಕಾ ಪೀಠದ ಅರುಣ್ ಗುರೂಜಿ ಅವರು ಆಷಾಢ ಮಾರಿಪೂಜೆಯ ಸಂದರ್ಭದಲ್ಲಿ ಉಚ್ಚಂಗಿ ಸಹಿತ ಕಾಪು ಶ್ರೀ ಮಾರಿಯಮ್ಮನ ಕ್ಷೇತ್ರ ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಕಾಪುವಿಗೆ ಭೇಟಿ ನೀಡಿ ಶ್ರೀದೇವಿಯ ದರ್ಶನವನ್ನ ಪಡೆದರು. ದೇವಿಯ ದರ್ಶನದಲ್ಲಿ ಅಮ್ಮನ ಅನುಗ್ರಹ ಪ್ರಸಾದವನ್ನ ಸಮಿತಿಯ ಸಮ್ಮುಖದಲ್ಲಿ ನೀಡಲಾಯಿತು. ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕ ಮತ್ತು ಗಂಟನಾದ ಸೇವಾ ಸಮಿತಿಯ ಅಧ್ಯಕ್ಷ ಯೋಗೀಶ್ ವಿ ಶೆಟ್ಟಿ ದೇವಳದ ಜೀರ್ಣೋದ್ಧಾರ ಕಾರ್ಯಗಳು, ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಸೇವೆಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನ ನೀಡಿದರು. ಒಂದೂವರೆ ಸಾವಿರ ಕೆಜಿ ಅದು 2,500 ಕೆಜಿ ಅಯೋಧ್ಯೆ. ಇದು ಒಂದು ಕರ್ನಾಟಕದಲ್ಲಿ ಪ್ರಥಮ ಇದು. ಇಂಡಿಯಾಗೆ ಪ್ರಥಮ ಅಂದರೆ ಕರ್ನಾಟಕ. ಇದು ಗಿನ್ನಿಸ್ಗೆ ಏನಾದರೂ ಇದಾಗಿದೆಯಾ? ಇಲ್ಲ ಆ ಥರ ನಾವು ಅದಕ್ಕೆಲ್ಲ ಹೋಗಲಿಲ್ಲ. ನಾವೀಗ ಅದು ಸ್ಥಾಪನೆ ಆದಮೇಲೆ ಘಂಟಾನಾದ ಸೇವೆ ಅಂತ ವಾರದಲ್ಲಿ ಒಂದು ದಿವಸ ಇಟ್ಟಿದ್ದೇವೆ. ಇವತ್ತೊಂದು ವಿಶೇಷ ಮಾರಿಪೂಜೆ. ಈ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಸ್ವಾಮೀಜಿಯವರು, ಬಹಳ ವಿಶೇಷವಾದ ಸನ್ನಿಧಾನ, ದಕ್ಷಿಣ ಕರ್ನಾಟಕದಲ್ಲಿ ಅತಿ ವೇಗವಾಗಿ ಬೆಳೆದಂತಹ ಕ್ಷೇತ್ರ, ಲಕ್ಷಾಂತರ ಭಕ್ತರಿಗೆ ದರ್ಶನ ಭಾಗ್ಯವನ್ನ ಕೊಟ್ಟಂತಹ ದೇವರು ಯಾರಾದರೂ ಇದ್ರೆ ಅದು ಕಾಪು ಮಾರಿಯಮ್ಮ ಕಣ್ಮನಗಳು ಸೆಳೆಯುವಂತಹ ಕ್ಷೇತ್ರ ಎಂದು ಹೇಳಿದರು. ಕಾಪು ಹೊಸಮಾರಿಗುಡಿಯ ಕ್ಷೇತ್ರಕ್ಕೆ ಇವತ್ತು ಆಗಮಿಸಿ ನೋಡಿದಾಗ ಬಹಳ ವಿಶೇಷವಾದಂತಹ ಕ್ಷೇತ್ರ ಅಂತ ಹೇಳಬಹುದಾಗಿದೆ. ಜೊತೆಗೆ ದಕ್ಷಿಣ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರಗಳನ್ನು ನಾವು ನೋಡ್ತೇವೋ ಅತಿ ವೇಗದಲ್ಲಿ ಬೆಳೆದು ಸಾವಿರಾರು ಲಕ್ಷಾಂತರ ಭಕ್ತರಿಗೆ ದರ್ಶನವನ್ನು ಕೊಟ್ಟು ಕಾಪಾಡ್ತಿರ್ತಕ್ಕಂತಹ ದೇವರು ಯಾವುದಾದ್ರೂ ಅತಿ ವೇಗದಲ್ಲಿದ್ದರೆ ಅದು ಕಾಪು ಮಾರಿಯಮ್ಮನವರು ಅಂತ ಹೇಳಬಹುದು. ಯಾಕೆಂತಂದರೆ ಬಹಳ ವಿಶೇಷವಾದಂತಹ ಕ್ಷೇತ್ರ, ನೋಡ್ತಾ ಇದ್ದರೆ ಕಣ್ಣು ಮನಗಳು ಸೆಳೆಯುವಂತಹ ಕ್ಷೇತ್ರವಾಗಿರ್ತಕ್ಕಂಥದ್ದು. ಅದರಿಂದ ಬಹಳ ವಿಶೇಷವಾದಂಥ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಟ್ಟು ಯಾರು ದರ್ಶನವನ್ನು ಮಾಡಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಿರೋ ಖಂಡಿತವಾಗ್ಲೂ ಒಂದು ಒಳ್ಳೆಯ ಅನುಭೂತಿ ಸಿಗ್ತದೆ, ಜೊತೆಗೆ ಒಂದು ಒಳ್ಳೆಯ ಅನುಗ್ರಹವೂ ಕೂಡ ಆಗ್ತದೆ ಅಂತಕ್ಕಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳ ವಿಶೇಷವಾಗಿ ಎಲ್ಲ ಟ್ರಸ್ಟಿಗಳೆಲ್ಲರೂ ಕೂಡ ಸೇರಿ ಎಲ್ಲ ಭಕ್ತರು ಸೇರಿ ಬಹಳ ವೈಭವೋತ್ತವಾದಂತಹ ಕ್ಷೇತ್ರವನ್ನಾಗಿ ಇವತ್ತು ಬೆಳೆಸ್ತಾ ಇದ್ದಾರೆ. ಇದು ಇನ್ನೂ ಉನ್ನತೋನ್ನತವಾಗಿ ಬೆಳೀಲಿ ಹಾಗೂ ತಾಯಿಯ ಆಶೀರ್ವಾದ ಸದಾ ಕಾಲ ಎಲ್ಲರ ರೈತ ಬಾಂಧವರ ಮೇಲೆ ಹಾಗೂ ಯೋಧರ ಮೇಲೂ ಕೂಡ ಈ ತಾಯಿಯ ಅನುಗ್ರಹ ಇರಲಿ, ಎಲ್ಲರ ಮೇಲೂ ಕೂಡ ತಾಯಿಯ ಅನುಗ್ರಹ ಇದ್ದು ಕಾಪಾಡಲಿ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆಶೀರ್ವದಿಸುತ್ತೇವೆ. ದೇವಳದ ಪ್ರಧಾನ ತಂತ್ರಿ ವಿದ್ವಾನ್ ಕೆಪಿ ಕುಮಾರಗುರು ತಂತ್ರಿ ಕೊರಂಕರ ಪಾಡಿ, ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ್ ತಂತ್ರಿ ಕಲ್ಯ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ನಡಿಕಿರಿ ರತ್ನಾಕರ ಶೆಟ್ಟಿ, ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗ್ಡೆ ಕಲ್ಯ, ಗಂಟನಾದ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ಆಚಾರ್ಯ, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಮಾಧವ ಆರ್ ಪಾಲನ್, ಶೇಖರ ಸಾಲ್ಯನ್, ರವೀಂದ್ರ ಮಲ್ಲಾರ್ ಹಾಗೂ ಪ್ರಬಂಧಕ ಗೋವರ್ಧನ್ ಶೇರಿಗಾರ್ ಮತ್ತಿತರರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vortex. Invest smart. Invest in Mangaluru.